ನಿರಂತರ ಯೋಗ, ಧ್ಯಾನ, ವ್ಯಾಯಾಮ, ಸಮತೋಲಿತ ಉತ್ತಮ ಆಹಾರ ಸೇವನೆ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ ಎಂದು ಮಣಿಪಾಲ ಕೆಎಂಸಿಯ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಂಕರ ಪ್ರಸಾದ್ ಹೇಳಿದರು. ಅವರು ಕೆಎಂಸಿ ಮತ್ತು ಮಾಹೆ ಮಣಿಪಾಲ ಹಾಗೂ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸಹಯೋಗದೊಂದಿಗೆ ಕಾರ್ಕಳ ಟಿಎಂಎ ಪೈ ರೋಟರಿ ಆಸ್ಪತ್ರೆಯಲ್ಲಿ ನಡೆದ ಅಂಗಾಂಗ ದಾನದ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿ, ವ್ಯಕ್ತಿಯ ಜೀವನವನ್ನು ಉಳಿಸುವಲ್ಲಿ ಅಂಗಾಂಗ ದಾನವು ಬಹುಮುಖ್ಯ ಮತ್ತು ಅನೇಕ ವ್ಯಕ್ತಿಗಳ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಸಹಾಯವಾಗುತ್ತದೆ ಎಂದರು. ಕಾರ್ಕಳ ರೋಟರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತಿನಾಥ ಬಲ್ಲಾಳ್ ಮಾತನಾಡಿ, ಗ್ರಾಮೀಣ ಜನರಲ್ಲಿ ಆರೋಗ್ಯದ ಅರಿವು ಹಾಗೂ ಅಂಗಾಂಗ ದಾನದ ಅರಿವು ಮೂಡಿಸುವಲ್ಲಿ ಕೆಎಂಸಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಯಾಕಂದರೆ ನನ್ನ ಅನುಭವ ಹೇಗೆ ನಾನು ಬ್ಯಾಂಕ್ ನನ್ನ ಕೆಲಸವನ್ನು ಮುಗಿಸಿ 6-7 ಗಂಟೆಗೆ ಕೆಲಸ ಮುಗಿಸ್ತೇನೆ. ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಹೊರಗಡೆಯಿಂದ ಫುಡ್ ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದೇನೆ. ಏನೋ ತಿಂತಾಗಿದೆ ಹೊರಗಡೆದು ತಿಂತೇನೆ. ಹೇಗಂದ್ರೆ ನನ್ನ ಸಾರು ಅಥವಾ ಯಾವುದಾದ್ರು ನನಗೆ ಬೇಕಾದ್ರೆ ಮಾತ್ರ ಅಲ್ಲಿ ಕೈಗಾಡಿದ್ದೇನೆ. ಅಂಥದ್ದೆಲ್ಲ ನಾವು ಪಾಲಿಸಬೇಕು. ಅದೇ ಇರುವಂಥದ್ದು. ಯಾಕಂದರೆ ಟ್ಯಾಬ್ಲೆಟ್ ಪ್ರೊಸೀಜರ್ ಅನ್ನು ಚೆಕ್ ಮಾಡುವಂಥದ್ದಾಗಿ